ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ.
ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XT-EC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ.
ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XTEC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XTEC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XTEC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XTEC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XTEC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XTEC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XTEC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XTEC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XTEC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XTEC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XTEC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಶೋರೂಂನಲ್ಲಿ ಲಾಂಚಿಂಗ್ ಸೆರೆಮನಿಯ ಸಂಭ್ರಮ. ಇದೇ ಬರುವ ಜೂನ್ 27ರ ಬೆಳಗ್ಗೆ 11:30ಕ್ಕೆ ಲಾಂಚಿಂಗ್ ಸೆರೆಮನಿ ಆಫ್ ಸ್ಪ್ಲೆಂಡರ್ XTEC. ಈ ಕಾರ್ಯಕ್ರಮಕ್ಕೆ ಜೊತೆಯಾಗಲಿದ್ದಾರೆ 50ರ ಸಂಭ್ರಮದಲ್ಲಿರುವ ಮಗನೇ ಮಹಿಷ ಚಿತ್ರತಂಡ. ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು V4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಮಂಗಳೂರಿನ ಕಂಕನಾಡಿಯಲ್ಲಿನ ಹೀರೋ ಹೀರೋ ಹೊಸ ಆಯೋಜನೆ ನಾವು
ಈ ಒಂದು ಸಂಭ್ರಮಾಚರಣೆ ಜೊತೆಗಿರುವಂತಹ ಈ ಒಂದು ಸಂತೃಪ್ತ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಮಗೆ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದಾರೆ, ನಮ್ಮೊಂದಿಗೆ ಭಾಗವಹಿಸಿದ್ದಾರೆ. ಮೊದಲಿಗೆ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದ ವ್ಯಕ್ತಿಯಾಗಿರುವಂತಹ ಸಿನಿಮಾ ಮೊದಲನೇ ಮನುಷ್ಯರಿಗೆ ನಾವು ಇದು ವೇದಿಕೆಯಲ್ಲಿ ತಗೊಂಡು ಅಂಜನೆ ನಮ್ಮ ಈ ವರ್ಷ 16ನೇ ವರ್ಷದ ಸಂದರ್ಭ ವಿಶೇಷವಾಗಿ ಹೊಸ ನಮ್ಮ ಸಂಭ್ರಮಾಚರಣೆಗಳು ಸಂಭ್ರಮಾಚರಣೆ ಮಾಡುವುದಲ್ಲ, ಈ ವಿಶೇಷವಾಗಿ ಸಂಯುಕ್ತ ಗ್ರಾಮದ ಸಂಭ್ರಮಾಚರಣೆ ಮಾಡಿದ್ದೇವೆ. ಮೊದಲಿಗೆ ನಾನು ವೆಸ್ಟ್ ಕೋಸ್ಟ್ ಎಂದಿಯಾದಂತಹ ಮೊಹಮ್ಮದ್ ರಫೀಕ್ ಅವರು ವೇದಿಕೆಗೆ ಬರಬೇಕು. ಅದೇ ರೀತಿ ವಿಶೇಷವಾಗಿ ಸುಮಾರು 22 ವರ್ಷಗಳ ಭೂಮಿಯಲ್ಲಿ ವಿಶೇಷವಾಗಿ ಒಂದು ವೆಸ್ಟ್ ಕೋಸ್ಟ್ ನಲ್ಲಿ 16 ವರ್ಷದಿಂದ ನಿರಂತರವಾಗಿ ಗ್ರಾಹಕರಿಗೆ ಬಹು ಸಂತೃಪ್ತ ವ್ಯವಸ್ಥೆ ಮಾಡಬೇಕು ಮತ್ತು ವೆಸ್ಟ್ ಕೋಸ್ಟ್ 16ನೇ ವರ್ಷದ ವಿಶೇಷ ಸಂಭ್ರಮವಾಗಿದೆ. ಅದರೊಟ್ಟಿಗೆ ಇವತ್ತು ವಿಶೇಷವಾಗಿ ಸ್ಪ್ಲೆಂಡರ್ನ ಹೊಸ ಅಡಿಷನ್ ಅನ್ನು ಲಾಂಚ್ ಮಾಡಲಿಕ್ಕೆ ಮೊದಲಿಗೆ ಈ ವೆಸ್ಟ್ ಕೋಸ್ಟ್ ನ ಭೂಮಿಯಲ್ಲಿ ಸ್ಟಾರ್ಟ್ ಆಗೋದು ಹೇಗಿತ್ತು, ಹೇಗೆ ಮುಂದುವರಿತು, ಇಷ್ಟೆಲ್ಲ ಸ್ಟ್ರಗಲ್ ಆಯಿತು ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಮೇಲೆ ವೆಸ್ಟ್ ಕೋಸ್ಟ್ ನ ಎಂದಿಯ ರತ್ನ ಮೊಹಮ್ಮದ್ ರಫೀಕ್ ಸರ್. ಹಲೋ, ಹಾಂ ಹಾಂ, ಯಾವುದು ಅದು ಅವರ್ದ? ಅದು ಅವ್ರದ್ದು ಸ್ಪೀಕರ್ ಅದು. ಹೌದೌದು, ಸರಿ ಸರಿ ಸರಿ. ಹಲೋ ಹಲೋ, ಅವರ್ದೆಯಾ? ಸರಿ ಮಾಡ್ತೇನೆ, ಇಲ್ಲ ಕೇಳ್ತಾನೆ. ಓಕೆ ಓಕೆ, ಹೌದು ಅವ್ರದ್ದೇ ಕೇಳ್ತೀರಾ ಅನ್ಸುತ್ತೆ. ಸರಿ ಸರಿ, ನಾನು ಚೆಕ್ ಮಾಡ್ತೇನೆ. ಲಿಂಕ್ ಎಂತ ಉಂಟು ಹೆಸರು? ಎಂತ ಇದು ಪ್ರೋಗ್ರಾಮ್ ಇದೆ, ಇದು ಎಂತ ಉಂಟು ಲಿಂಕಲ್ಲಿ ಹೆಸರು? V4 ನ್ಯೂಸ್ ಲೈವ್ ಕೊಟ್ಟರೆ ನಿಮ್ಮ ಚಾನಲ್ ಹೋಗೋದಿಲ್ಲ. V4 ಸ್ಟ್ರೀಮ್ ಒಂದು ಕೊರಲೆ ಅವೇ ಸ್ಟ್ರೀಮ್. ಹಾಂ, V4 ಸ್ಟ್ರೀಮ್ ಆಯ್ತು ಬರೋದು ನಮ್ಮ ಲೈವ್ ತುಲೆಗೆ. ಹಾಂ ತುಲೆ ಇನ್ನು ವೀಡಿಯೋ ಪ್ಲೇ ಮಾಡಿ ಸ್ವಲ್ಪ ಉದ್ದೋದಿ ಹೇಳು ಮಾತೆಲ್ಲ ತುಲೆ.
ಧನ್ಯವಾದ ಸರ್. ಸುಂದರವಾದ ಮತ್ತು ಮಾರುಕಟ್ಟೆಯಲ್ಲಿ ಎಷ್ಟೋ ಡೀಲರ್ಸ್ ಇರ್ಬೋದು, ಎಷ್ಟೋ ಕಂಪನೀಸ್ ಇರ್ಬೋದು, ಆದರೆ ಗ್ರಾಹಕರಿಗೆ ಮುಖ್ಯವಾಗಿ ಬೇಕಾಗಿರುವುದು ಸರ್ವಿಸ್. ಸರ್ವಿಸ್ ವಿಚಾರ ಬಂದಾಗ ತುಳುನಾಡು ನಮ್ಮ ಒಳಮಾದ ರೆಸ್ಪಾನ್ಸಿಬಲ್ நமக்கு ಇದಕ್ಕೆ ಸರಿಯಾಗಿ ಯೋಜನೆಗಳು ಗ್ರಾಹಕರಿಗೆ ಸರ್ವಿಸ್ ಕೊಡಲು ಏಕೆಂದರೆ ಕಸ್ಟಮರ್ ಸಾಧಿಸಲಾಗುವುದು ಟೀಮ್ ಮೆಂಬರ್ಸ್ ನಾವು ಜಾಯಿನ್ ವಿಶೇಷವಾದ ಎಫರ್ಟ್ ಟೀಮ್ ವರ್ಕ್ ಈ ಮಕ್ಕಳು 14 ವರ್ಷ ನಿರಂತರವಾಗಿ ಸೇರುತ್ತಿದ್ದ ಅದ್ಭುತ ಸಂಸ್ಥೆ ರೆಸ್ಪಾನ್ಸ್ ಈ ಬಗ್ಗೆ ವಿಶೇಷವಾದ ಈ ವೇದಿಕೆಗೆ ಹೋಗಿ ಕಾರ್ಯಕ್ರಮ ನಡೆಸಿದ್ದಾರೆ. ತುಳುನಾಡು ಬೆಂಬಲ ಕಾರ್ಯಕ್ರಮದಲ್ಲಿ ವಿಶೇಷವಾದ ಗುರುತಿಂಪನ್ನು ಹೊಸ ದೇಶಕ್ಕೆ ನಡೆಸಿದ 50 ದಿನಗಳ ನಡೆಸಿದ ಚಾಲಿ ಕೋಳಿ ಸಿನಿಮಾದ ನಿರ್ದೇಶಕರು ದೇವೇಂದ್ರ ಶೇಖರ್ ಮಾಡಿದ್ದಾರೆ. ಬೇರೆ ಕೊಡಲ ಕಾರ್ಯಕ್ರಮ ಅದನ್ನೆಲ್ಲ ಇಂದು ನಡೆಸಿದ ಮೊದಲನೇ ಮನುಷ್ಯ ಮತ್ತು ಸಿನಿಮಾದ ನಿರ್ದೇಶನ ತುಳುನಾಡಿನ ಅದ್ಭುತ ಪ್ರತಿಭೆ ನಮ್ಮ ದೇವೇಂದ್ರ ಶೇಖರ್ ಮೇರೆಗೆ ಈ ಸಿನಿಮಾದ ಒಳ್ಳೆಯ ಸಾಹಿತ್ಯ ಬೇರೆ ಪದವಂತಿನ ತುಳುನಾಡು ಇಂಜಿನಿಯರ್ಗಳು ಸೋಷಿಯಲ್ ಮೀಡಿಯಾ ಓಪನ್ ಮಾಡುವ ಹೆಚ್ಚಾಗಿ ನಲ್ಕೊಂಡು ಪದವನ್ನು ರಕ್ಷಣೆ ಮಾಡುವುದು ಮೇಲೆಲ್ಲ ವಿಶೇಷವಾದ ಮಗನ ಮನುಷ್ಯನ ತೀವ್ರಗಳು ಸುಮಾರು ಜನ ವ್ಯಕ್ತಿಗಳು ಆ ವ್ಯಕ್ತಿಗಳನ್ನು ಮಾಡಿ ಹೋಗುವಾಗ ಮೇಲಾಯ್ತು ಯಾಕೆ ಮಂದಿಗೆ ಸುಂದರ ಸ್ವಾಗತವನ್ನು ಅಂಚನೆ ಫಿಲಿಪ್ ಮಾಡಿಕೊಂಡು ಮಾತ್ರ ನಾವು ಮಾಡೋದು ನಾನು ಮಾತ್ರ ನನ್ನ ವಿಷಯ ಹೊಸ ಪರಿಶ್ರಮ ನಿಂತಬೇಕು ಆಗಬೇಕು ಮಾತ್ರ ವಿಷಯ ಹೆಚ್ಚ ಪಾತ್ರಕ್ಕೆ ಸರಿ ಕಡೆ ಬಂದಿದೆ. ನಮ್ಮ ನಾಯಕರಿಗೆ ಖುಷಿ ಕೊಡುವ ಕಾರ್ಯದ ಬಗ್ಗೆ ಬೇಗ ಬೇಗ ನೋಡಿಲ್ಲ. ಹೀರೋ ಸ್ಪ್ಲೆಂಡರ್ ಹೊಸ ಎಡಿಷನ್ ಹೊಸ ಆವೃತ್ತಿಯನ್ನು ನಾವು ಈಗ ಲಾಂಚ್ ಮಾಡ್ತಿರೋದು ಬಂದ ಎಲ್ಲ ಸೇರಿಕೊಂಡು ಈ ಒಂದು ಹೊಸ ಗಾಡಿಯನ್ನು ಲಾಂಚ್ ಮಾಡಬೇಕಾಗಿರುವುದಕ್ಕೆ ಸಂತೃಪ್ತ ಗ್ರಾಹಕರ ಕಾರ್ಯಕ್ಕೆ ಇನ್ನೊಂದು ಹೊಸ ಆವೃತ್ತಿ ಹೀರೋ ಅದ್ಭುತವಾದ ಸ್ಟೈಲಿಶ್ ಲುಕ್ನೊಂದಿಗೆ ಹೀರೋ ಸ್ಪ್ಲೆಂಡರ್ ಮೊದಲನೇ ಮಾರುಕಟ್ಟೆಗೆ ಬಂದಿದೆ. ವಿಶೇಷವಾಗಿ ಗಾಡಿಯ ಸ್ಪೆಷಾಲಿಟಿಯನ್ನು ಮಾಡಬೇಕು ಬೆಸ್ಟ್ ಸಂಗೀತ ಮೇಲೆ ಈ ಹೊಸ ಎಡಿಷನ್ ಬಗ್ಗೆ ಮಸ್ತ್ actually these friended ದಾದ ಡಿಫರೆನ್ಸ್ ಉಂಟು ಬಗ್ಗೆ ನನಗೆ ಪನ್ನೋದು ಇಷ್ಟಪಡೋದು ಒಂದು ಏಕಲ ಪೂರೈಕೆ ಓದಿದ್ರೆ ಫ್ರೆಂಡೆಡ್ ಎಕ್ಸ್ಪೆಕ್ಟ್ ಮಾಡಿದಾರ ಅಂತ ಇಂಟರ್ನೆಟ್ ಯೂಸರ್ಸ್ ಕೊಟ್ಟಿನ ಏಕಲು ನಮ್ಮ ಇಲ್ಲೇ ಕೊಡೋದು ನಮ್ಮ ಉಪಯೋಗಿ ಕಾರ್ಯಕ್ರಮ ನಾವು ನಮ್ಮ ಸೆಗ್ಮೆಂಟ್ ಸೆಗ್ಮೆಂಟ್ ಈ ಆನ್ ಅಲ್ಲಿ ಕೊಟ್ಟೆ ವೆಲ್ಕಮ್ ಸೇಮ್ ಯೂನಿಕ್ ಇವೆಂಟ್ ಈ ಕಾರ್ಯಕ್ರಮ ಈ ಗೌರ್ಮೆಂಟ್ ವೆಲ್ಕಮ್ ನಾವು ಬುಧನ್ ಇದ್ದಾರೆ ಪ್ಲಸ್ ನನ್ನ ಈ ಎಲ್ಲರೇ ನನ್ನ ಜೀವಿತದಲ್ಲಿ ಕೊಡ್ತಾರೆ ಅದನ್ನ ಓರ್ ಬಾಕಿನ ಇದು ನಾರ್ಮಲ್ ಆಗಿ ನನಗೆ ಬೋರ್ ಕೊಡಕ ಫೋನ್ ಬಾಕಿ ಏನು ಬೋರ್ ಬಾಕಿ ಅಂತ ಗೊತ್ತಾಗುತ್ತೆ. ಬಟ್ ಇದೇ ತರ ನನ್ನ ಟೆಕ್ನಿಕಲ್ ಗೊತ್ತಾ ಈಗ ಮೊಬೈಲ್ ರಿಂಗ್ ಅಂತ ಆಟೋಮೆಟಿಕ್ ಬುಲೆಟ್ ಇದೆ ಏನು ಬೋರ್ ಬರ್ಕೊಂಡು ಅಂದ್ರೆ ನಿಮಗೆ SMS ಬರುತ್ತೆ SMS ಡೈರೆಕ್ಟ್ ಬರ್ಬೋದು ಪ್ಲಸ್ ಇದಕ್ಕೆ ಬ್ಯಾಟರಿ ಏನು ಗುಡ್ ಲೋ ಇಂಡಿಕೇಶನ್ ರೇಟ್ ಬರ್ಬೋದು ಪ್ಲಸ್ ಇದಕ್ಕೆ ಪ್ಯೂರ್ ಕಾರ್ ಕೂಡ ಅಪ್ಲಿಕೇಶನ್ ನಮ್ಮ ಪೆಟ್ರೋಲ್ ಯೂಸ್ ಮಾಡ್ಬೋದು ಮೊಬೈಲ್ ನೋಡಿ ಬಿಗರ್ ಬ್ಯಾಟರಿ ಕಾರ್ಪೊರೇಟ್ ಎಫ್ಐ ಇಂಜಿನಿಯರಿಂಗ್ ಇರುತ್ತೆ ಏನು ರಿಸರ್ವ್ ಬರ್ಬೋದು ಅಂತ ರೇಟ್ ಅಪ್ಲಿಕೇಶನ್ ಇಂಡಿಕೇಶನ್ ಕೊಡ್ತಾ ಈಗ ಪೆಟ್ರೋಲ್ ಪ್ಯೂರ್ ಲೋ ಆಗಿ ಹೋಗಿರುತ್ತೆ ಅವು ಕ್ಲಿಕ್ ಆಗುತ್ತೆ ಸೊ ಟೋಟಲ್ ಕಂಪ್ಲೀಟ್ ಆದ ಬಂದ್ರೆ ಇದಕ್ಕೆ ಮೇಂಟೆನೆನ್ಸ್ ಇದೆ ಕಮ್ಮಿ ಇತ್ತೀಚಿನ ಕಾಲದಲ್ಲಿ ಸ್ಪೋರ್ಟ್ಸ್ ಕಾವಡ್ ಅದೇ ಏರಿಯಾ ಕ್ಲಾಸ್ ರೂಪೀಸ್ 5 ಬೋರ್ಡ್ ಪ್ಲಸ್ ಇದಕ್ಕೆ ಮೇಂಟೆನೆನ್ಸ್ ಕಮ್ಮಿ ಆಗುತ್ತೆ
years of contract, previous 10 years, 15 years, 18 years as customers will there, still they are not selling as tender. So that is but tender still not there. So tender market in India, tender market still not there. Overall still not. So ಇದವತ್ತು ಮಾತ್ರ tender selling ಕೈ ಇಡ್ತಾರೆ. ಯಾಕೆಂದ್ರೆ ನಾವು ಉತ್ತರದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ವಿನಂತಿ ಮಾಡ್ತಿಲ್ಲ ಈ ಹೊಸ ಟೆಂಡರ್ ಇವಾಗ ಬರ್ತದ ಟೆಸ್ಟ್ ರೇಟ್ ಬಂದಿದೆ ಗೊತ್ತಾದ ಕ್ಲಿಯರ್ ಬಂದಿದೆ ಐಟ್ ಬಂದ ನೀವು ಪರ್ಚೇಸ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು. ಆಲ್ಮೋಸ್ಟ್ ನಮ್ಮ ಮಾರ್ಕೆಟ್ ಆಲ್ಮೋಸ್ಟ್ ಗಾಡಿ ಸ್ಪೆಂಡರ್ ಮಾರ್ಕೆಟ್ ಇನ್ನ ವಿಷಯ ನಾನು 2000 ಗಾಡಿ ಸ್ಪೆಂಡರ್ So, the performance ಅಂದ್ಕೊಂಡು ಸೊ ವೆಂಡರ್ ಇಸ್ ನಂಬರ್ 1 ಅಲ್ಲಿ ಇವತ್ತು ಇವತ್ತು ವಿಶೇಷವಾಗಿ ಯಾಕಂದ್ರೆ ಬಂದಾಗನೇ ಇದು ಗಾಡಿ ನಮ್ಮ ಹೊಸ ವೆಹಿಕಲ್ ವರ್ಕ್ ಮಾಡ್ತಾ ಅವಶ್ಯಕತೆ 14 ವರ್ಷದ ಸ್ತ್ರೀಗಳನ್ನು ಸಂಭ್ರಮ ಮಾಡ್ತಾನೆ ಹ್ಯಾಪಿ ಕಸ್ಟಮರ್ಸ್ ನಮ್ಮ ಮಾರ್ಕೆಟ್ ಓಡಿಸಲಿಕ್ಕೆ ಹ್ಯಾಪಿ ಸೆಲೆಬ್ರೇಷನ್ ಮಾಡ್ತಿಲ್ಲ. ಸೊ ಇವತ್ತು ಏನೇನು ಶಾಶ್ವತವಾದ ಮಾರ್ಕೆಟ್ ತೀರ್ಥ ಮಾರ್ಕೆಟ್ ಕೊಡುವಲ್ಲಿ ಕೇಳಿದ ನಮ್ಮ ಕಾರ್ಯಕ್ರಮ ಸೊ ಏನಾಗ್ತದೆ ಕೇಳಿದ ಬಂದಿದೆ ಕಾರ್ಯಕ್ರಮ ಕೊಡ್ತಿಲ್ಲ. ಹದಿನಾರು ವರ್ಷಗಳ ಸುದೀರ್ಘವಾದ ಸೇವೆಯನ್ನು ಮಾಡಿದಂತಹ ವೆಸ್ಟ್ ಕೋಸ್ಟ್ ಸಂಸ್ಥೆಯ ಒಂದು ಸಂಭ್ರಮಾಚರಣೆ ಇದೀಗ ವೇದಿಕೆಯಲ್ಲಿರುವಂತಹ ಮಹಾನ್ ಸಾಧಕರ ಹಾಗೂ ಯುವಕ ವೆಸ್ಟ್ ಕೋಸ್ಟ್ ರೂವಾರಿಯಾದಂತಹ ಮೊಹಮ್ಮದ್ ರಫೀಕ್ ಸರ್ ನಡೆದಿದೆ. ಗ್ರಾಹಕರಿಗೆ ನಿರಂತರವಾಗಿ ಸೇವೆಯನ್ನು ನೀಡುತ್ತಾ ಅತ್ಯುತ್ತಮವಾದ ಹೆಸರನ್ನು ಪಡೆದಿದ್ದ ವೆಸ್ಟ್ ಕೋಸ್ಟ್ನ ಸಂಭ್ರಮಾಚರಣೆ ಇದೀಗ ಕಿರೀಟನ ಮತ್ತು ಬೆಳದ ಚಪ್ಪಾಳೆ ಅವರನ್ನು ನಾವು ಬಯಸಿದ್ದೇವೆ. ಇದೇ ರೀತಿ ನಿರಂತರವಾಗಿ ಗ್ರಾಹಕರಿಗೆ ಸೇವೆಯ ಸಿಹಿಯನ್ನು ಉಣಿಸುವ ವೆಸ್ಟ್ ಕೋಸ್ಟ್ಗೆ ಮೊದಲ ಧನ್ಯವಾದ ಹೇಳುತ್ತಾ ಒಂದು ಪರ್ಚೇಸ್ ಮಾಡುವುದು ಬರೀ ಹಾಗೂ ಮೊಹಮ್ಮದ್ ರಫೀಕ್ ಹೇಳಿಕೆ ಮಾಡುವಾಗ ಈಗ ಚಂದ್ರನ ಹಾಕಿಸ್ತಾ ಇದ್ದಾರೆ. ಈಗ ಇನ್ನೂರ ಮುಖ್ಯದಲ್ಲಿ 3 ಸಿನಿಮಾಗಳಿಗೆ ಪ್ರಸಾದ ಬರ್ತಾರೆ. 3 ಸಿನಿಮಾ ಜನರು ಗ್ರೂಪರ ಇದೆ ಬಗ್ಗೆ ಮತ್ತು ಪಾಠ ಕೊಟ್ಟರು. 3 ಸಿನಿಮಾಗಳ ಸಾಧನೆ ಮಂತ್ರಿ ಮಕ್ಕಳ ಸಾಧನೆ ಮಾಡಿದ್ದಾರೆ. ಸಿನಿಮಾ 15 ದಿನ ಬಳಿಕವಾಗಿ ತುಳುನಾಡಿನ ತುಳುಕ ಸಿನಿಮಾ ನಮ್ಮ ವೀರೇಂದ್ರ ಶೇಖರ್ ಮಗನೇ ಮನುಷ್ಯರು ಸಿನಿಮಾಗಳು ಮಾಡಿ ದಿಗ್ಗಜರು ಮಾಡಲು ಹೊಸ ಕಾಲದಲ್ಲಿ ಮನೋರಕ್ಕೆ ಕಲ್ಪಿಸಲಾಗಿದೆ. ಅದ್ಭುತ ನಮ್ಮ ಮಾಸ್ತರ ನಮ್ಮ ವೀರೇಂದ್ರ ಶೇಖರ್ ಈ ಕಡೆ ಮಗನೇ ಮನುಷ್ಯ ಬಂದಿದ್ದೇವೆ. ನನ್ನ ಮನ ಸೇವೆ ಕಲಿಸಿರುವಂತಂದಿರು ಸೇವೆ ಹೊಸ ಸಿನಿಮಾದ ಟೈಟಲ್ ಲಾಂಚ್ ಮಾಡಿದರು. ಈ ಕಾರ್ಯಕ್ರಮದಲ್ಲಿ 2 ಕೋಟಿ ನಮ್ಮ ವೀರೇಂದ್ರ ಶೇಖರ್ ಅಂತ ಹೇಳಿದ್ರು.
ಇದು ಸ್ಪೆಂಡರ್ ಪ್ರಸ್ತಾವಕ್ಕೆ ವಾಚಿ ಮಾತನಾಡಿದೆ ವಿಭಿನ್ನ ಭಾಗದಲ್ಲಿ ಉಡುಪಿ ವಿಶೇಷಗಳಿಗೆ ಒಂದು ವೆಸ್ಟ್ ಕೋಸ್ಟ್ ಗ್ರಾಹಕ ಫ್ಯಾಮಿಲಿ ಹೊಸ ಫ್ಯಾಮಿಲಿ ಮೆಂಬರ್ಸ್ ಗಳಾಗಿದ್ದ ಬಿಟ್ಟು ನಮ್ಮ ಈ ಹೊಸ ಗಾಡಿಗಳನ್ನು ನೀವು ಆಲ್ರೆಡಿ ಅಲ್ಲಿಂದ ನಮ್ಮ ಜೀವನ ಸಾಮಾನ್ಯ ಜೀವನ ಮೂಲಕ ಈ ಹೊಸ ಗಾಡಿಯ ರೋಡ್ ಜಪಾನ್ ಮಾಡಬೇಕು ಮಾಡ್ಕೊಂಡು ಹೊಸ ಗಾಡಿಯ ಜೀವನದಲ್ಲಿ ಮೊಹಮ್ಮದ್ ಸೈಫುದ್ದೀನ್ ಸಂತೃಪ್ತ ಗ್ರಾಹಕರ ಕುಟುಂಬಕ್ಕೆ ಮಕ್ಕಳು ಮತ್ತು ಗ್ರಾಹಕರ ಸೇರ್ಪಡೆ ಅದರ ರೀತಿ ಅದರ ಜೊತೆಗೆ ವೆಲ್ಕಮ್ ಕೊಡ್ತಿದ್ದಾರೆ ಹೊಸ ಗ್ರಾಹಕರಿಗೆ ಹೊಸ ಕಿಟ್ಗಳ ಮೂಲಕ ಆತ್ಮೀಯವಾಗಿಸುವ ಸುರಕ್ಷತೆಗೆ ಹೆಲ್ಮೆಟ್ ಅನ್ನು ಹಾಕ್ತಾ ಇದ್ದಾರೆ. ಈಗ ಮುಂದೆ ಜಗದೀಶ್ ಅವರು ನಮ್ಮ ಜೊತೆಗೆ ಬರಬೇಕು. ಇನ್ನೂ ಗುಣಮಟ್ಟರಾಗಿ ಸಂತೃಪ್ತ ಗ್ರಾಹಕರಿಗೆ ಸೇರಿದ್ದಾರೆ. ಜಗದೀಶ್ ಅವರು ಮೊದಲು ಮೋಹನ ವ್ಯಕ್ತಿ ಅವರು ವೆಲ್ಕಮ್ ಕಿಟ್ಗಳ ಮೂಲಕ ವೆಲ್ಕಮ್ ಇದೀಗ ಹೊಸ ಆರೋಗ್ಯಕ್ಕೆ ಮೊದಲನೇ ನಮ್ಮ ಸೇವೆಗೆ ಸಿದ್ಧರಾಗಿದ್ದಾರೆ. ನಂತರ ಪವನ್ ಕುಮಾರ್ ಧನ್ಯವಾದಗಳು. ಪವನ್ ಕುಮಾರ್ ಅವರು ಮಾಡಿದ್ದಾರೆ. ಇವರಿಗೆ ಭವನಗಳನ್ನು ನೀಡುತ್ತಿದ್ದಾರೆ. ಹೊಸ ಮಾರ್ಗ ಹೊಸ ಗ್ರಾಹಕ ಮೋಹನದ ಇದರ ಮೂಲಕ ನಾನು ಕೂಡ ಇದರ ಹೆಸರನ್ನು ನೀಡಿದ್ದಾರೆ. Usman. One more customer. Here is better. Let's expect. ಧನ್ಯವಾದಗಳು. ಈಗ ಮತ್ತೊಮ್ಮೆ ನಾನು ಅಭಿನಂದಿಸ್ತಾ ಇದ್ದೇನೆ. 16 ವರ್ಷಗಳಿಂದ ನಿರಂತರವಾಗಿ ಗ್ರಾಹಕರಿಗೆ ಸೇವೆ ಮಾಡ್ತಿದ್ದಾರೆ. ಈಗ ನೀವು ಹೊಸ ಗ್ರಾಹಕರು ಸೇರಿದ್ದೀರಿ. ನೀವು ನಿಮ್ಮ ಕೈಗೊಳ್ಳುತ್ತಿದ್ದೀರಿ. ಯಾಕಂದ್ರೆ ನಿಮಗೆ ಪಡೆಯುವಂತಹ ಸೇವೆಯನ್ನು ಇನ್ನೊಬ್ಬರಿಗೆ ತಿಳಿಸುವ ಮೂಲಕ ಇದೊಂದು ಗ್ರಾಹಕರಿಗೆ ಇನ್ನಷ್ಟು ಗ್ರಾಹಕ ವಿಶೇಷ ಮಹತ್ವದಲ್ಲಿ ನಿರೂಪಣೆ ಮಾಡಬೇಕು. ಕಾರ್ಯಕ್ರಮದ ಕೊನೆಗೆ ಇನ್ನಿಷ್ಟು ನಮ್ಮೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡಿಸಿಕೊಂಡಂತಹ ಅತಿಥಿಗಳಿಗೆ ಧನ್ಯವಾದಗಳನ್ನು ಮಾತಾಡುವುದು. ವಿಶೇಷವಾಗಿ ಕಾರ್ಯಕ್ರಮವನ್ನು ನಾವೆಲ್ಲರೂ ಈ ಪೊಲೀಸ್ ಮೂಲಕ ಧನ್ಯವಾದಿಸುತ್ತೇವೆ. ಇದೀಗ ವೇದಿಕೆಯಲ್ಲಿರುವ ಮುಖ್ಯ ರಕ್ಷಣೆ ಮಾಡುವವರಿಗೆ ನಾವು ಹೇಳಿದ್ದೆ ಒಂದು ಹಾಡು ಸಮಯದ ಕಾರ್ಯಕ್ರಮಕ್ಕೆ ಈಗ ನಿಮ್ಮೆಲ್ಲರ ನೀತಿಯನ್ನು ರಕ್ಷಣೆ ಒಂದು ಸಾಲು ನಮ್ಮ ಸ್ಪೆಂಡರ್ ಬಗ್ಗೆ ಹೇಳ್ತಾರೆ. ವಿಶೇಷವಾಗಿ ಕಾರ್ಯಕ್ರಮ ಇವತ್ತು ತುಂಬಾ ಹೇಳಿಲ್ಲ. ಈಗ ಕಾರ್ಯಕ್ರಮ ಕೊನೆಯಲ್ಲಿ ವಿಶೇಷವಾಗಿ ನಮ್ಮಲ್ಲಿರುವಂತಹ ಅತಿಥಿಗಳ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನಮಗೆ ಆಸಕ್ತರಾಗಿದ್ದವರು ಇವರಿಗೆ ನೆನಪಿನ
ವೇದಿಕೆಗೆ ಬಂದಾಗ ಚುನಾವಣಾ ಸ್ಥಳಕ್ಕೆ ನಮ್ಮ ರಕ್ಷಣೆ ಮಾಡಲು ಮೊದಲ ನೆನಪಿನ ಕಾಣಿಕೆಯನ್ನು ನಡೆದಿದ್ದೇನೆ. ಅದೇ ರೀತಿ ಇನ್ನೊಂದು ಕಾರ್ಯಕ್ರಮದ ಕೇಂದ್ರದಲ್ಲಿ ನಮ್ಮ ಚುನಾವಣಾ ಹೆಮ್ಮೆಯ ಪ್ರತಿಭೆ ಗುರುನಾಥ ವಿಶೇಷ ಸಾರಿಗೆ ಮೊಹಮ್ಮದ್ ರಫೀಕ್ ಸರ್ ಅವರ ನೆನಪಿನ ಕಾಣಿಕೆ ಕೊಡಬೇಕು ಎಂದು ಕೇಳ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಗೆ ಮೊದಲನೇ ಹೇಳ್ತೇನೆ, 16 ವರ್ಷದ ಸುದೀರ್ಘವಾದ ಮೇಲೆ ಇಷ್ಟೊಂದಿಗೂ ಇಷ್ಟು ವರ್ಷ ಹೇಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಇದರ ಇನ್ನೊಂದು ದುಷ್ಪ್ರಶ್ನೆಗೆ ಒಂದು ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರ ಯಶಸ್ಸುತ್ತಾರೆ. ಎಲ್ಲರೂ ಆದಷ್ಟು ಬೇಗ ಸಹಕಾರ ಕೊಡಬೇಕು ಅಂತ ನನ್ನ ಮಾತನ್ನು ಮುಗಿಸಿದ್ದೇನೆ. ನಮಸ್ಕಾರ. ಧನ್ಯವಾದ. ಅತ್ಯುತ್ತಮವಾದ ಸಾಹಿತ್ಯ ಕ್ಷಣ ಮಾತ್ರ